ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ನೀವು ಕಣಕ್ಕಿಳಿದಿದ್ದೀರಾ. ಸೊ ಈಗ ಚುನಾವಣಾ ರೆಸ್ಪಾನ್ಸ್ ಹೇಗಿದೆ ಪುತ್ತೂರಲ್ಲಿ? ನಾವು ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಕಣಕ್ಕಿಳಿದಿಲ್ಲ. ಒಂದು ಸ್ವಾಭಿಮಾನದ ಪ್ರಶ್ನೆಯಾಗಿ ಕಾರ್ಯಕರ್ತರ ಧ್ವನಿಯಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಬೇಕು. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಬೆಲೆ ಸಿಗಬೇಕು ಅನ್ನತಕ್ಕಂಥ ಅವನ ಭಾವನೆಗಳಿಗೆ ಬೆಲೆ ಸಿಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಂಘದ ಹಿರಿಯರ, ಪಕ್ಷದ ಹಿರಿಯರ, ಸಂಘಟನೆಯ ಪದಾಧಿಕಾರಿಗಳ, ಕಾರ್ಯಕರ್ತರ ಅಭಿಲಾಷೆಯಂತೆ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೀನಿ. ಸೊ ನಿಮ್ಮ ಮತದಾರರು ಯಾರು? ಅಂದರೆ ಹಿಂದುತ್ವ, ನಾವು ನೇರ ಹಿಂದುತ್ವದ ದೃಷ್ಟಿಯನ್ನಿಟ್ಟುಕೊಂಡೇ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥದ್ದು. ಪುತ್ತೂರು ಕ್ಷೇತ್ರ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಚುನಾವಣೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಗೆಲುವನ್ನು ಪಡೆದಿದ್ದರೆ ಅದು ಹಿಂದುತ್ವದ ಆಧಾರದಲ್ಲಿರ್ತಕ್ಕಂಥ ಗೆಲುವು. ಈ ಬಾರಿಯ ಚುನಾವಣೆಯಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಇಲ್ಲದಂಥ ಸನ್ನಿವೇಶ. ಕಳೆದ 4-5 ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ಆ ಮತದಾರರ ಭಾವನೆಗಳಿಗೆ ಪೂರಕವಾಗಿ ಸ್ಪಂದಿಸಿದಂಥ ವಾತಾವರಣ ಇಲ್ಲದಂಥ ಕಾರಣದಿಂದಾಗಿ ಕೊನೆಯ ಕ್ಷಣದಲ್ಲಿ ಟಿಕೆಟಿನ ವ್ಯವಸ್ಥೆಯ ಗೊಂದಲದಿಂದಾಗಿ ಕಾರ್ಯಕರ್ತರ ಹಿರಿಯರ ಅಪೇಕ್ಷೆಯಂತೆ ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷೇತರನಾಗಿ ನಿಲ್ಲುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ಇವತ್ತು ಸ್ಪರ್ಧೆ ಮಾಡಿದ್ದೇನೆ. ಹಿಂದುತ್ವದ ಆಧಾರದಲ್ಲಿ ಕ್ಷೇತ್ರ ಖಂಡಿತ 100ಕ್ಕೆ 100 ಜಯಗಳಿಸುತ್ತೆ. ಸಿದ್ಧಾಂತ ಮತ್ತು ತತ್ವಗಳಿಗೆ, ಆದರ್ಶಗಳಿಗೆ, ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡದಂಥ ಯಾವುದೇ ನಾಯಕನಿದ್ದರೂ ಕೂಡ ಅದಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ಉತ್ತರ ಕೊಡ್ತಕ್ಕಂಥ ಕೆಲಸ ಕಾರ್ಯಕರ್ತರು ಮತ್ತು ಮತದಾರರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗೆ. ಬಿಜೆಪಿ ಅಥವಾ ಕಾಂಗ್ರೆಸ್ನ ವಿರುದ್ಧ ನಮ್ಮದು ಯಾವತ್ತೂ ಇದ್ದರೂ ಕೂಡ ನಾವು ಹಿಂದುತ್ವದ ಆಧಾರದಲ್ಲಿ ಚುನಾವಣೆಯಲ್ಲಿ ಜಯಿಸಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಸ್ಪರ್ಧೆಗೆ ಇಳಿದವರು. ಇವತ್ತು ಹಿಂದುತ್ವಕ್ಕೆ ವಿರುದ್ಧವಾಗಿರುವವರು ಯಾರು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಅದನ್ನು ಮತ್ತೆ ಹೆಸರು ಹೇಳುವಂಥ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಹಿಂದುತ್ವದ ವಿರೋಧಿಗಳು ಯಾರಿದ್ದಾರ, ಸಿದ್ಧಾಂತವನ್ನು ಬಿಟ್ಟು ಯಾರು ಈ ಸಮಾಜದಲ್ಲಿ ಮತ್ತೆ ಕಾರ್ಯಕರ್ತರನ್ನು ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ, ಅವರ ವಿರುದ್ಧ ನಮ್ಮ ಸ್ಪರ್ಧೆ ಇರುತ್ತೆ. ನೀವು ಇವಾಗ ಚುನಾವಣೆಯಲ್ಲಿ ಗೆದ್ದರೆ ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿದ್ದೀರಾ. ಅದು ಈಗ ಮತದಾರರಿಗೆ ಗೊಂದಲ ಉಂಟು ಮಾಡೋದಿಲ್ವ? ಹಾಗಾದರೆ ಖಂಡಿತ ಗೊಂದಲ ಉಂಟು ಮಾಡೋದಿಲ್ಲ. ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಕ್ಕಂತಹ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದ ಮತ್ತು ಅವರ ಆ ಒಂದು ಆದರ್ಶವೇ ನಮಗೆಲ್ಲರಿಗೂ ಪ್ರೇರಣೆ ಅಂತ ನಾನು ಭಾವಿಸಿದ್ದೇನೆ. ಸಂಘದ ಸಾಮಾನ್ಯ ಕಾರ್ಯಕರ್ತನಾಗಿ, ಸಂಘದ ಸ್ವಯಂ ಸೇವಕನಾಗಿ, ಸಂಘಟನೆಯ ಪದಾಧಿಕಾರಿಯಾಗಿ, ಸಾಮಾಜಿಕ ಕಳಕಳಿಯ ಜೊತೆಗೆ ಈ ಕ್ಷೇತ್ರದ ಜನತೆಯ ಜೊತೆಗೆ ಕೆಲಸ ಮಾಡಿದವನು ನಾನು. ಆ ಹಿನ್ನೆಲೆಯಲ್ಲಿ ಹಿಂದುತ್ವವೇ ಈ ಕ್ಷೇತ್ರದ ಜೀವಾಳ, ಹಿಂದುತ್ವವೇ ಈ ಬಾರಿಯ ಚುನಾವಣೆಯ ಒಂದು ಕಾರ್ಯತಂತ್ರ ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವು ಹಿಂದುತ್ವದ ಆಧಾರದಲ್ಲಿ ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಈಗ ನಿಮಗೆ ಸಂಘ ಪರಿವಾರದ ಸಪೋರ್ಟ್ ಇದೆಯಾ ಅಥವಾ ಹಿಂದೂ ಸಂಘಟನೆಗಳದ್ದು ಮಾತ್ರ? ನಾವು ಚುನಾವಣೆಯ ಟಿಕೆಟಿನ ಆ ಒಂದು ಗೊಂದಲದ ಸಂದರ್ಭದಲ್ಲಿ ನಾವು ಮಠಾಧಿಪತಿಗಳು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು, ಭಾರತೀಯ ಜನತಾ ಪಕ್ಷದ ಹಿರಿಯರು, ಎಲ್ಲ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ಮಾಡಿದ್ದೆವು. ಈ ಆಕ್ರೋಶಗಳು, ಆ ಸಂದರ್ಭದಲ್ಲಿರ್ತಕ್ಕಂಥ ಆಕ್ರೋಶಗಳು ಈ ಬಾರಿಯ ಚುನಾವಣೆಯಲ್ಲಿ ನಿಲ್ಲಬೇಕು ಅನ್ನುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಅವರೆಲ್ಲರ ಆಶೀರ್ವಾದದಿಂದಲೇ ಆ ಸಿದ್ಧಾಂತವನ್ನು, ತತ್ವವನ್ನು ಬಿಟ್ಟಿರ್ತಕ್ಕಂಥ ರಾಜಕಾರಣದ ವಿರುದ್ಧ ಒಂದು ಒಳ್ಳೆಯ ಸಂದೇಶ ಹೋಗಬೇಕು. ಮುಂದಿನ ದಿವಸದಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಈ ಕ್ಷೇತ್ರದಲ್ಲಿ ಬೆಲೆ ಸಿಗಬೇಕು ಮತ್ತು ಈ ಬಾರಿಯ ಚುನಾವಣೆಯ ಗೆಲುವು ಕಾರ್ಯಕರ್ತರ ಗೆಲುವು ಅನ್ನುವಂಥ ರೀತಿಯಲ್ಲಿ ನಾವು ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಈಗ ಒಂದು ರಾಜಕೀಯ ಅನಿವಾರ್ಯ ಯಾಕೆ ಮತ್ತು ಪಕ್ಷೇತರರಾಗಿ ನಿಲ್ಲಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳುವಂಥ ನೋಡಿ, ಯಾವತ್ತೂ ಕೂಡ ಒಂದು ಪಕ್ಷ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ಪಕ್ಷ. ಕಾರ್ಯಕರ್ತರು ತಮ್ಮ ಬೆವರನ್ನು, ರಕ್ತವನ್ನು ಬೆವರನ್ನಾಗಿ ಮಾಡಿ ಆ ಧ್ವಜದ ಅಡಿಯಲ್ಲಿ ಕೇಸರೀಕರಣದ ಹೆಸರಿನಲ್ಲಿ ಸಂತೋಷವನ್ನು, ಆ ಯಾರು ನಿಂತಿದ್ದಾನ ಅಭ್ಯರ್ಥಿಯನ್ನು ಗೆಲ್ಲಿಸಿ ಸಂಭ್ರಮ ಪಡತಕ್ಕಂಥ ಕಾಲಘಟ್ಟದಲ್ಲಿ ನಾವು ಚುನಾವಣೆಯನ್ನು ಎಲ್ಲ ಸಂದರ್ಭದಲ್ಲಿ ಎದುರಿಸಿರುವಂಥದ್ದು. ಕಾರ್ಯಕರ್ತರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ದಿವಸದ 24 ಗಂಟೆಯೂ ಕೂಡ ಚುನಾವಣೆಗೋಸ್ಕರ ಸಮರ್ಪಣಾ ಮನೋಭಾವದ ಜೊತೆಗೆ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅಂಥವರ ಒಂದು ಭಾವನೆಗಳಿಗೆ ಬೆಲೆ ಸಿಗಬೇಕಲ್ವ? ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಸಿಗದಂಥ, ಬೆಲೆ ಇಲ್ಲದಂಥ ಈ ವಾತಾವರಣದಲ್ಲಿ ಆ ಸಿದ್ಧಾಂತ, ತತ್ವಗಳನ್ನು, ಆದರ್ಶಗಳನ್ನು ಬಿಟ್ಟಿರ್ತಕ್ಕಂಥ ವ್ಯವಸ್ಥೆಯ ವಿರುದ್ಧ ನಮ್ಮ ಸ್ಪರ್ಧೆ ಇರುತ್ತೆ. ಈಗ ನಿಮ್ಮ ಬಂಡಾಯವನ್ನು ಶಮನ ಮಾಡಲಿಕ್ಕೆ ಯಾವ ನಾಯಕರು ಮುಂದೆ ಬರಲಿಲ್ವ? ಹಾಗಾದರೆ ನೋಡಿ, ಚುನಾವಣೆಯ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ನೋವಾಗಿ ಸ್ಪರ್ಧೆ ಮಾಡುವಂಥದ್ದು ಅಂತೇಳಿ ನಮ್ಮೆಲ್ಲರ ಹಿರಿಯರಿಗೆ ಗೊತ್ತಿದೆ. ನಿನ್ನೆ ರಾತ್ರಿ ಯಡಿಯೂರಪ್ಪರವರು ಫೋನ್ ಮಾಡಿದರು, ಶೋಭಾ ಕರಂದ್ಲಾಜೆ ಅವರು ದೂರವಾಣಿಯಲ್ಲಿ ಸಂಪರ್ಕಿದ್ರು, ರಾಜೇಶ್ ಜಿ ಬಿ ಅವರು ಮಾತಾಡಿದರು, ಇನ್ನು
ಪಕ್ಷದ ಅನೇಕ ಹಿರಿಯರು ಸಂಪರ್ಕವನ್ನು ಮಾಡಿ, ಸಂಘದ ಹಿರಿಯರು ಸಂಪರ್ಕ ಮಾಡಿ ನಮ್ಮ ನಾಮಪತ್ರವನ್ನು ಹಿಂತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಡವನ್ನು ತಂದರು. ನಮ್ಮದು ಅತ್ಯಂತ ಸ್ಪಷ್ಟವಾಗಿತ್ತು. ಮೊನ್ನೆ ನಾವು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ, ಹಿಂತೆಗೊಳ್ಳುವಂಥ ಯಾವುದೇ ಸಂದರ್ಭ ಮತ್ತು ಸನ್ನಿವೇಶ ನಿರ್ಮಾಣ ಆಗೋದಿಲ್ಲ. ಆ ಕಾರ್ಯಕರ್ತರ ಭಾವನೆಗಳು ಏನಿದೆಯೋ ಅದರ ಪ್ರತೀಕವಾಗಿ ನಾನು ನಿಲ್ತೇನೆ ಅನ್ನುವಂಥ ವಿಶ್ವಾಸ ನನ್ನ ಜೊತೆಗಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೇನೆ. ನಿನ್ನೆಯೂ ಕೂಡ ನಾವು ಹಿರಿಯರಿಗೆ ಅದನ್ನೇ ಹೇಳಿರುವಂಥದ್ದು. ನಾವು ಸ್ಪರ್ಧೆಯಿಂದ ಹಿಂದೆ ಸರಿಯುವಂಥ ಸಂಗತಿ ಇಲ್ಲ. ನಾವು ಜಯಗಳಿಸುವಂಥದ್ದು ನಮ್ಮ ಗುರಿ. ಆ ಜಯವನ್ನು ನಾವು ಸಾಧಿಸ್ತೇವೆ. ಆ ಮುಖೇನ ನಾವು ರಾಜ್ಯ ಮತ್ತು ಕೇಂದ್ರಕ್ಕೆ ಒಂದು ಒಳ್ಳೆಯ ಆ ಕಾರ್ಯಕರ್ತರ ವಿರುದ್ಧ ಮಾಡಿದರೆ ಯಾವ ರೀತಿಯ ಸನ್ನಿವೇಶ ನಿರ್ಮಾಣ ಆಗ್ತದೆ ಅನ್ನೋದ ಸಂದೇಶವನ್ನು ನಾವು ಕಳಿಸ್ತೇವೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀವಿ. ಈಗ BJPಯ ರಾಜ್ಯಾಧ್ಯಕ್ಷರು ಕಳೆದ ಈಗ ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ, ಅಂದರೆ BJP ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ಪುತ್ತಿಲರವರ ಬಗ್ಗೆ ನನಗೆ ಒಳ್ಳೆ ಗೌರವ ಇದೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಅದರದ್ದು ಏನಾದರೂ ಆ ಮಾತಿನ ಮರ್ಮ ಏನಾದರೂ ಇದೆಯಾ? ಹಾಗಾದರೆ ಅಲ್ಲ, ಗೌರವ ಕೊಡಲೇಬೇಕು. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ಟಿಕೆಟ್ ವಂಚಿತರಾಗಿರುವಂಥ ಸನ್ನಿವೇಶದಲ್ಲಿ ನಮಗೆ ಜವಾಬ್ದಾರಿಯನ್ನು ಕೊಡ್ತೇವೆ, ಪಕ್ಷವನ್ನು ಗೆಲ್ಲಿಸಬೇಕು, ಸಿದ್ಧಾಂತದ ಅಡಿಯಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮ ಜೊತೆಗೆ ಮನೆಗೆ ಬಂದು ಎಲ್ಲ ಕೆಲಸ ಮಾಡಬೇಕು ಹೇಳಿದರು. ನಾನು ಅಧಿಕಾರವನ್ನು ಬಯಸ್ತಾ ಇದ್ದರೆ ಆ ಸಂದರ್ಭದಲ್ಲಿ ನನಗೆ ವಿರೋಧ ವ್ಯಕ್ತಪಡಿಸ್ಬೋದಿತ್ತು. ಆ ಸೋಲಿನ ಅಂಚಿನಲ್ಲಿದ್ದಂಥ ಪಕ್ಷದ ಅಭ್ಯರ್ಥಿಯನ್ನು ಗೆಲುವಿನ ದಡಕ್ಕೆ ಸೇರಿಸಲಿಕ್ಕೆ ನಾನು ಪೂರಕವಾಗಿರ್ತಕ್ಕಂಥ ಪರಿಪೂರ್ಣವಾಗಿರುವಂಥ ಶಕ್ತಿಯನ್ನು ನೀಡಿ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಈ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ದೇನೆ. ನಮಗೆ ಅಧ್ಯಕ್ಷರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಇದೆ. ಈಗ ನಿಮ್ಮ ಆಂತರಿಕವಾದಂತಹ ಕಲಹ ಇಲ್ಲಿ ಕಾಂಗ್ರೆಸ್ಸಿಗೆ ಲಾಭ ಆಗ್ಬೋದಾ? ಇಲ್ಲಿ ಆಂತರಿಕವಾಗಿರತಕ್ಕಂಥ ಕಲಹ ಅನ್ನುವಂಥದ್ದು ಬರುವುದೇ ಇಲ್ಲ. ಕೇವಲ ನಮ್ಮದು ಒಂದೇ ಎಜೆಂಡ, ಹಿಂದುತ್ವದ ಎಜೆಂಡ. ನಮ್ಮ ಗೆಲುವು ಸೋಲು, ಅದು ಹಿಂದುತ್ವದ ಗೆಲುವು ಸೋಲು. ಈ ಹಿನ್ನೆಲೆಯಲ್ಲಿ ನಮಗೆ ಬೇರೆ ಪಕ್ಷದವರು ನಮಗೆ ಸ್ಪರ್ಧೆ ಕೊಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಬರುವುದಿಲ್ಲ. ಇಡೀ ಸಾರ್ವತ್ರಿಕವಾಗಿರ್ತಕ್ಕಂಥ ಅಭಿಪ್ರಾಯದ ದೃಷ್ಟಿಯಿಂದಲೇ ನಾವು ಚುನಾವಣೆಗೆ ಸ್ಪರ್ಧಿಸಿದ್ದೇವೆ. ಗೆಲುವು ಖಚಿತ ಇರ್ತದೆ. ಈಗ ಒಂದು ವೇಳೆ ಈ ಚುನಾವಣೆಯಲ್ಲಿ ಸೋತ್ರೆ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗ್ಬೋದಾ? ಅಥವಾ ಇನ್ನೊಂದು, ನೀವು ಉಳಿದ ಹಿಂದೂ ಸಂಘಟನೆಯ ನಾಯಕರ ರೀತಿಯಲ್ಲಿ, ಫಾರ್ ಎಕ್ಸಾಂಪಲ್ ಸತ್ಯಜಿತ್ ಸುರತ್ಕಲ್ರವರ ರೀತಿಯಲ್ಲಿ ನಿಮಗೂ ಆಗ್ಬೋದಾ ಅಂತ ಹೇಳುವಂಥದ್ದು? ಖಂಡಿತ ಆ ಪ್ರಶ್ನೆ ಇಲ್ಲಿ ಉದ್ಭವ ಆಗುವುದೇ ಇಲ್ಲ. ನಾವು ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 30-35 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸ ಕಾರ್ಯವನ್ನು ಮಾಡಿದವರು. ಅಧಿಕಾರದ ವ್ಯಾಮೋಹ ಅನ್ನುವಂಥದ್ದು ಇದ್ದರೆ ನಾವು ಯಾರ್ದೋ ಬಕೆಟನ್ನು ಹಿಡ್ಕೊಂಡು ಹೋಗಿ ನಮಗೆ ಯಾವಾಗ ಅಧಿಕಾರವನ್ನು ಪಡಿಬೋದಿತ್ತು. ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಸಾಮಾನ್ಯ ಕಾರ್ಯಕರ್ತರ ನೋವು ನಲಿವು ನನ್ನ ನೋವು ಅನ್ನೋದನ್ನು ಹಿನ್ನೆಲೆಯಲ್ಲಿ ನಾನು ಕಾರ್ಯಕರ್ತರ ಜೊತೆಗೆ ಇದ್ದ ಕಾರಣ ಇಲ್ಲಿ ಸೋಲುವಂತಹ ಪ್ರಶ್ನೆ ಬರೋದೇ ಇಲ್ಲ. ಯಾವುದೇ ರೀತಿಯ ಇನ್ನಿತರ ಚಟುವಟಿಕೆಗಳು ಈ ಕ್ಷೇತ್ರದಲ್ಲಿ ನಡೆಯುವಂಥ ಆಸ್ಪದ ಇಲ್ಲ ಅನ್ನುವಂಥದ್ದು. ನಿಮ್ಮ ಚುನಾವಣಾ ಅಜೆಂಡಾ ಹಿಂದುತ್ವನ ಅಥವಾ ಅಭಿವೃದ್ಧಿನ? ನಮ್ಮ ಚುನಾವಣಾ ಹಿಂದುತ್ವದ ಆಧಾರದಲ್ಲಿ ಚುನಾವಣೆ ನಡೆಯುತ್ತೆ. ಅಭಿವೃದ್ಧಿ ಮಾಡುವಂಥದ್ದು ಜನಪ್ರತಿನಿಧಿಯಾಗಿ ಅವನ ಕರ್ತವ್ಯ. ಅವನ ಮನೆಯಿಂದ ತಂದು ಅನುದಾನ ಹಾಕುವಂಥದ್ದು ಅಲ್ಲ. ಸರ್ಕಾರದಲ್ಲಿ ದೊರೆಯತಕ್ಕಂಥ ಅನುದಾನವನ್ನು ಅತ್ಯಂತ ಸಮರ್ಪಕವಾಗಿರತಕ್ಕಂಥ ರೀತಿಯಲ್ಲಿ ತನ್ನ ಇಚ್ಛಾಶಕ್ತಿ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಪೂರಕವಾಗಿರತಕ್ಕಂಥ ವಾತಾವರಣ ಜನಪ್ರತಿನಿಧಿಗೆ ಇರಬೇಕು. ಆ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ನಾವು ಪ್ರಣಾಳಿಕೆಯನ್ನು ಮಾಡಿದ್ದೇವೆ. ಆ ಪ್ರಣಾಳಿಕೆಯ ಆಧಾರದಲ್ಲಿ, ಆದ್ಯತೆಯ ಆಧಾರದಲ್ಲಿ ಎಲ್ಲವನ್ನು ಮಾಡುವಂಥ ಪ್ರಯತ್ನವನ್ನು ಬರುವ ದಿವಸಗಳಲ್ಲಿ ನಾವು ಮಾಡಲಿಕ್ಕಿದ್ದೀವಿ. ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕಡೆಯದಾಗಿ ಒಂದು ಪ್ರೀತಿ ವಿಶ್ವಾಸದ ರಾಜಕಾರಣ ಈ ಕ್ಷೇತ್ರದಲ್ಲಿರಬೇಕು. ಒಂದು ಸಚ್ಚಾರಿತ್ರ್ಯವಾಗಿರತಕ್ಕಂತಹ ರಾಜಕಾರಣದ ಜೊತೆಗೆ ಸಿದ್ಧಾಂತದ ಆಧಾರದಲ್ಲಿ ನಾವು ಕ್ಷೇತ್ರದಲ್ಲಿ ಎಲ್ಲರೂ ಸಂತೋಷದಿಂದ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅನ್ನುವಂಥ ದಿಸೆಯಲ್ಲಿ ಈ ಬಾರಿಯ ಚುನಾವಣೆ ಇರುತ್ತೆ. ಎಲ್ಲರ ಸಹಕಾರದಿಂದ ನಾವು ಜಯಿಸ್ತೇವೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಈಗ ಕಡೆಯದಾಗಿ ರಾಷ್ಟ್ರೀಯ ನಾಯಕರದು ಕರೆಗಳು ಬಂದರೆ ನಾಮಪತ್ರವನ್ನು ಹಿಂತೆಗೆಯುವ ಚಾನ್ಸಸ್ ಇದೆಯಾ? ಹಾಗಾದರೆ ಖಂಡಿತ ಇಲ್ಲ. ನಾಮಪತ್ರ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಮತದಾರರ ಆಂತರಿಕವಾಗಿರ್ತಕ್ಕಂಥ ಸಮೀಕ್ಷೆಯನ್ನು ಪಕ್ಷ ಮಾಡಿದೆ, ಸಂಘಟನೆ ಮಾಡಿದೆ, ಸಂಘ ಮಾಡಿದೆ. ಇವೆಲ್ಲದರ ನಡುವೆ ನಾಮಪತ್ರ ಹಿಂತೆಗೆಯುವಂಥ ಅವಶ್ಯಕತೆ ಅವರಿಗೆ ಬರ್ಬೋದು ಹೊರತು ನಮಗೆ ಬರುವಂಥ ಸನ್ನಿವೇಶ ಎಲ್ಲ ನಾವು ತೆಗೆಯುವಂಥ ಯಾವುದೇ